ಪುತ್ತೂರಿನ ಹೆಡ್ ಪೋಸ್ಟ್ ಆಫೀಸ್ ಬಳಿ ಉಚಿತ ಮಧುಮೇಹ, ರಕ್ತದೊತ್ತಡ, ಬಾಡಿ ಮಾಸ್ ಇಂಡೆಕ್ಸ್, ಮೂಳೆ ಸಾಂದ್ರತೆ ತಪಾಸಣಾ ಶಿಬಿರ ನಡೆದಿದೆ. ಪುತ್ತೂರು ಡಯಾಗ್ನಾಸ್ಟಿಕ್ ಲ್ಯಾಬೊರೇಟರಿ, ಚೇತನ ಆಸ್ಪತ್ರೆ ಹಾಗೂ ಅಂಚೆ ಕಚೇರಿ ಸಹಕಾರದಲ್ಲಿ ರೋಟರಿ ಪುತ್ತೂರು ಸೆಂಟರ್, ಪುತ್ತೂರು ಎಲೈಟ್, ಪುತ್ತೂರು ಸ್ವರ್ಣ ಇದರ ಜಂಟಿ ಆಶ್ರಯದಲ್ಲಿ ಈ ಶಿಬಿರ ನಡೆದಿದೆ. ಈ ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ ಜಿಲ್ಲೆ 3181 ಗವರ್ನರ್ ರೋಟರಿ ರಂಗನಾಥ್ ಭಟ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹಿಮಾಂಶು ಚೌಧರಿ, ಪುತ್ತೂರು ಹೆಡ್ ಪೋಸ್ಟ್ ಮಾಸ್ಟರ್ ತೀರ್ಥಪ್ರಸಾದ್, ಚೇತನ ಆಸ್ಪತ್ರೆಯ ಡಾಕ್ಟರ್ ಜೆಸಿ ಅಡಿಗ, ವಲಯ 5ರ ಸಹಾಯಕ ಗವರ್ನರ್ ರೋಟರಿ ಸಚ್ಚಿದಾನಂದ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು.